ಪ್ರಿಯರೇ, ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ವಂದನೆಗಳು. ಈ ದಿನದ ದೇವರ ವಾಕ್ಯ ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಾಕ್ಯ. ದೇವರ ವಾಕ್ಯವನ್ನು ಕೇಳಿ ಅದಕ್ಕೆ ಸರಿಯಾಗಿ ನಡೆದುಕೊಳ್ಳುವವರೇ ಧನ್ಯರು. ಹೌದು, ದೇವರ ವಾಕ್ಯ ಹೇಳ್ತದೆ ಜ್ಞಾನೋಕ್ತಿಯಲ್ಲಿ, ದೇವರ ವಾಕ್ಯವನ್ನು ಉಲ್ಲಂಘಿಸುವವನು ನಾಶವಾಗುತ್ತಾನೆ. ಹೌದು ಪ್ರಿಯರೇ, ದೇವರ ವಾಕ್ಯವೇ ನಮ್ಮ ಕಾಲಿಗೆ ಬೆಳಕಾಗಿದೆ. ಈ ದಿವಸ ನಮಗೆ ಕೊಡಲ್ಪಟ್ಟ ವಾಕ್ಯದ ಬೆಳಕಿನಲ್ಲಿ ನಾವು ಜೀವಿಸೋಣ. ಆಗ ಮಾತ್ರವೇ ನಮ್ಮ ಜೀವಿತವು ಅದು ಆಶೀರ್ವಾದಕರವಾಗಿರುತ್ತದೆ. ಆಗ ಮಾತ್ರವೇ ನಮ್ಮನ್ನು ನೋಡಿ ದೇವರ ರಾಜ್ಯವು, ದೇವರು ನಮ್ಮನ್ನು ಧನ್ಯರು ಎಂಬುದಾಗಿ ಕರೀತಾನೆ. ಈ ದಿವಸ ನಿಮ್ಮ ಜೀವಿತ ಅದು ಧನ್ಯತೆಯುಳ್ಳ ಜೀವಿತವಾಗಬೇಕಾ? ನಿಮ್ಮ ಜೀವಿತ ಆಶೀರ್ವದಿಸಲ್ಪಟ್ಟ ಜೀವಿತವಾಗಬೇಕಾ? ದೇವರ ವಾಕ್ಯವನ್ನು ಕೇಳಿ ಅದರ ಪ್ರಕಾರ ಈ ದಿವಸ ಜೀವಿಸಿರಿ. ಕರ್ತನು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.